ನಮ್ಮ ಜಿಲ್ಲೆಯಿಂದ ಅಧಿಕೃತವಾಗಿ ಈ ರೀತಿಯ ಒಂದು ಮಾಧ್ಯಮ ಮಿತ್ರರಲ್ಲಿ ಮಾತಾಡುವಂಥದ್ದು ಅನಿವಾರ್ಯ ಆಯಿತು. ಯಾಕೆಂದರೆ ಕಳೆದ 2 ದಿನಗಳ ಹಿಂದೆ ಯಾವ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಹಿಂದೂ ಯುವಕನನ್ನು ಬರ್ಬರವಾಗಿ ಹತ್ಯೆ ನಡೆದಂಥ ಎಲ್ಲ ವಿಷಯಗಳ ಸಂಗತಿಯ ಬಗ್ಗೆ ನಿಮಗೆ ಗೊತ್ತಿದೆ. ಈ ಎಲ್ಲ ಸೂಕ್ಷ್ಮತೆಯನ್ನು ಅರಿತುಕೊಂಡು ಇವತ್ತು ನಮ್ಮ ರಾಜ್ಯದ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರಂತ ಹೇಳುವಾಗ ಸ್ವಾಭಾವಿಕವಾಗಿ ಜಿಲ್ಲೆಯಲ್ಲಿ ಒಂದು ಶಾಂತಿಯ ವಾತಾವರಣ ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಖಂಡಿತ ಆಗ್ತದೆ ಎನ್ನುವ ಹಿನ್ನೆಲೆಯನ್ನು ನಾವು ವಿಶ್ವಾಸವನ್ನು ಹೊಂದಿದ್ದೆವು. ಇವತ್ತು ಈ ರಾಜ್ಯದಲ್ಲಿ ನಾವು ಅನೇಕ ಬಾರಿ ಹೇಳಿದ್ದೇವೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಸರ್ಕಾರವನ್ನು ನಡೆಸ್ತಾ ಇಲ್ಲ, ಏಕಮುಖವಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಕೇವಲ ಒಂದು ವರ್ಗವನ್ನು ಸಂತೃಪ್ತಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿ ಪರವಾಗಿರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಒಂದು ಕಡೆಯಿಂದ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂಥ ಬಗ್ಗೆ ಅನೇಕ ಬಾರಿ ನಾವು ಮಾತಾಡಿದ್ದೇವೆ. ಇವತ್ತು ಅದಕ್ಕೆ ಸರಿ ಅನ್ನುವ ಪುಷ್ಟಿ ನೀಡುವ ರೀತಿಯಲ್ಲಿ ಇವತ್ತು ರಾಜ್ಯದ ಗೃಹ ಸಚಿವರು ಮತ್ತು ಉಸ್ತುವಾರಿ ಸಚಿವರು ನಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ಅದೇ ವಿಷಯಕ್ಕೋಸ್ಕರ ಇವತ್ತು ಜಿಲ್ಲೆಗೆ ಆಗಮಿಸಿದ್ದಾರೆ. ನನಗೆ ಅನಿಸೋದು ಈ ಜಿಲ್ಲೆಯಲ್ಲಿ 2 ಸಲ ಶಾಸಕರಾಗಿರುವಂಥ ನಮ್ಮ 3-4 ಜನ ಶಾಸಕರಿದ್ದಾರೆ, ಅನುಭವಸ್ಥರಿದ್ದಾರೆ, ನಮ್ಮ ಜಿಲ್ಲೆಯ ಸಂಸದರಿದ್ದಾರೆ. ಒಟ್ಟು ಈ ಜಿಲ್ಲೆಯ ಲಕ್ಷಾಂತರ ಜನ ಮತ ನೀಡಿರುವಂಥ ಜನಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ಅವರದೇ ಆದ ಅನುಭವ ಇದೆ, ಅವರಿಗೆ ಈ ಜಿಲ್ಲೆಯ ಆಗುಹೋಗುಗಳ ಬಗ್ಗೆ ಗೊತ್ತಿದೆ, ಈ ಸಂಗತಿಯನ್ನು ತಿಳ್ಕೊಳ್ಳುವಂಥ ಶಕ್ತಿ ಇದೆ. ನಾವು ಸ್ವಾಭಾವಿಕವಾಗಿ ಎನಿಸಿದೆವು, ಈ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಸಭೆಯನ್ನು ನಡೆಸಿ ಎಲ್ಲರನ್ನ ವಿಶ್ವಾಸಕ್ಕೆ ತಕ್ಕೊಂಡು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಳ್ತಾರೆ ಅಂತ ವಿಶ್ವಾಸವನ್ನು ಈ ರಾಜ್ಯ ಗೃಹ ಮಂತ್ರಿಗಳ ಹತ್ರ ಮತ್ತು ಉಸ್ತುವಾರಿ ಸಚಿವರ ಹತ್ರ ಇಟ್ಟಿದ್ದೆವು. ಆದರೆ ಅತ್ಯಂತ ಬೇಸರದ ಸಂಗತಿ, ಅತ್ಯಂತ ಇದು ನೋವಿನ ಸಂಗತಿ, ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಸಮಾನ ಹಕ್ಕು, ಸಮಾನ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ಈ ರಾಜ್ಯದ ಸಚಿವರಿಗಿದೆ. ಆದರೆ ಕೇವಲ ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನು ಎಲ್ಲರನ್ನ ಬಿಟ್ಟು ಕೇವಲ ಮುಸ್ಲಿಂ ಮುಖಂಡರನ್ನು ಇಟ್ಟುಕೊಂಡು ಇವತ್ತು ಸಭೆಯನ್ನು ನಡೆಸಿರುವಂಥದ್ದು ಈ ಜಿಲ್ಲೆಯ ಆಡಳಿತ ಅಥವಾ ಈ ರಾಜ್ಯದ ಆಡಳಿತ ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅನ್ನೋದನ್ನು ನಮಗೆ ಕಣ್ಣಾರೆ ಇವತ್ತು ನೋಡಿದ್ದೇವೆ ಮತ್ತು ಇವತ್ತು ಕೇಳಿದ್ದೇವೆ. ಇವತ್ತು ರಾಜ್ಯದ ಗೃಹ ಸಚಿವರಾಗಿ ನಮ್ಮ ಅಭಿಪ್ರಾಯಗಳನ್ನು ನಮ್ಮ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥ ಅವಶ್ಯಕತೆ ಇತ್ತು ಮತ್ತು ಅವರಿಂದ ಈ ರೀತಿಯ ಭಾವನೆಗಳ ಬಗ್ಗೆ ತಿಳ್ಕೊಂಡು ನಿರ್ಧಾರವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಿತ್ತು. ಕೇವಲ 2 ದಿನಗಳ ಹಿಂದೆ ಒಬ್ಬ ಮುಸ್ಲಿಂ ಮತಾಂಧರು ಒಟ್ಟು ಸೇರಿ ರಾಜಾರೋಷವಾಗಿ ಬರ್ಬರವಾಗಿ ಜನನಿಬಿಡ ಪ್ರದೇಶದಲ್ಲಿ ಕಗ್ಗೊಲೆಯನ್ನು ಮಾಡಿದ್ದಾರೆ. 13 ಸಲ ಕೊಚ್ಚಿ ಕೊಂದಿದ್ದಾರೆ ಅಂತ ಈಗ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದೇ ಸಮುದಾಯದ ಮುಖಂಡರನ್ನು ಕೂತ್ಕೊಳ್ಳಿಸಿ, ಅದಕ್ಕೆ ಪೂರಕವಾಗಿ ಮಾತಾಡೋರನ್ನು ಕೂತ್ಕೊಳ್ಳಿಸಿ ಇವತ್ತು ಸಭೆ ನಡೆಸ್ತಾರಂತ ಹೇಳಿದರೆ ಈ ತನಿಖೆ ಯಾವ ದಿಕ್ಕಿಗೆ ಹೋಗ್ಬೋದು? ಈ ತನಿಖೆಯಿಂದ ನ್ಯಾಯ ಸಿಗಬಹುದಾ? ಈ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಯುವಕರ ಭಾವನೆಗಳನ್ನು ಯಾರು ಕೇಳೋದು? ಈ ಸರ್ಕಾರ ಯಾವ ಮಟ್ಟದಲ್ಲಿ ಮಟ್ಟ ಹಾಕುವಂಥ ಕೆಲಸವನ್ನು ಮಾಡ್ತದೆ ಅಂತ ನಾವು ಈ ಸಲ ಅರ್ಥೈಸ್ಬೋದು. ಈ ಗೃಹ ಸಚಿವರು ಇವತ್ತು ಮುಸ್ಲಿಂ ಮುಖಂಡರ ಆ ಸಭೆಯಲ್ಲಿ ಏನು ಗದ್ದಲ ನಡೆದಿದೆ ಅಂತ ಕೂಡ ಮಾಧ್ಯಮದಲ್ಲಿ ಇವಾಗ ಬರ್ತಾ ಉಂಟು. ಯಾವ ರೀತಿಯ ಬೊಬ್ಬೆ ಹಾಕಿದ್ದಾರೆ, ಯಾವ ರೀತಿ ಈ ಜಿಲ್ಲೆಯಲ್ಲಿರುವ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರುವಂಥ ಕಾಂಗ್ರೆಸ್ಸಿನವರದ ಪರಿಸ್ಥಿತಿ ನಾವು ವಿಡಿಯೋದಲ್ಲಿ ನೋಡುವಾಗ ನೋಡಿದ್ದೇವೆ. ಅವರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ದೇವೆ. ಅವರು ನಿಂತುಕೊಳ್ಳುವ ಪರಿಸ್ಥಿತಿ ಬಂದಿದೆ, ಮುಸ್ಲಿಂ ಮುಖಂಡರು ಕೂತ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಗೃಹ ಸಚಿವರಿಗೆ ಕನಿಷ್ಠ ಅವರನ್ನು ಕೂತುಗೊಳಿಸಲಿಕ್ಕೂ, ಚೇರಲ್ಲಿ ಕೂತುಗೊಳಿಸಲಿಕ್ಕೂ ಅವರಿಗೆ ಅವಕಾಶ ಇಲ್ಲದಂಥ ಪರಿಸ್ಥಿತಿಯ ನಾವು ವಿಡಿಯೋದಲ್ಲಿ ನೋಡುವಾಗ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಜನಪ್ರತಿನಿಧಿಗಳನ್ನು ಧಿಕ್ಕರಿಸಿ ಈ ಜಿಲ್ಲೆಯ ಮುಖಂಡರನ್ನು ಯಾವ ಭಾವನೆಗಳನ್ನು ಕೇಳಬೇಕಿತ್ತು ಅವರನ್ನೆಲ್ಲ ಧಿಕ್ಕರಿಸಿ ಇವತ್ತು ಸಭೆ ಮಾಡಿ ಇವತ್ತು ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತು ಗೃಹ ಸಚಿವರು ಇನ್ನು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡುವ ಬಗ್ಗೆ ಇವತ್ತು ವಿಚಾರ ಹೇಳಿದ್ದಾರೆ. ನನಗೆ ಅನಿಸೋದು ಇವತ್ತು ಅವರು ಘೋಷಣೆ ಮಾಡಿರುವಂಥದ್ದು ಹಿಂದೂ ಆ್ಯಂಟಿ
ಫೋರ್ಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇವತ್ತಿನಿಂದ ಹಿಂದೂ ಯುವಕರನ್ನು ಈಗಾಗಲೇ ಸರ್ಕಾರ ಬಂದ ನಂತರ ನಿರಂತರವಾಗಿ ಹಿಂದೂ ಯುವಕರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಚಟುವಟಿಕೆ ಮಾಡುವಂಥದ್ದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಇವತ್ತಿನಿಂದ ಅದಕ್ಕೆ ಹೆಚ್ಚು ಶಕ್ತಿ ಕೊಡುವಂಥ ಕೆಲಸವನ್ನು ಇವತ್ತು ಮುಸ್ಲಿಂ ಮುಖಂಡರ ಒಂದು ಮಾರ್ಗದರ್ಶನದ ಮುಖಾಂತರ ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಈ ರೀತಿಯ ನಡವಳಿಕೆಯಿಂದ ಈ ಜಿಲ್ಲೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಗೃಹ ಸಚಿವರಾಗಿ ಬಂದು ಮಾಡಬೇಕಿತ್ತ ಅಶಾಂತಿಯನ್ನು ಹುಟ್ಟು ಹಾಕಿ ಹೋಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಅಶಾಂತಿಗೆ ಇನ್ನೊಂದು ಹೆಸರು ಅಂದರೆ ಕಾಂಗ್ರೆಸ್, ಗೃಹ ಸಚಿವರು, ಉಸ್ತುವಾರಿ ಸಚಿವರು ಇವರೆಲ್ಲ ಸೇರಿ ಇಲ್ಲಿ ಒಂದು ರೀತಿಯ ಈ ಸಮಾಧಾನ ಮಾಡುವ ಬದಲು ಬೆಂಕಿ ಕೊಟ್ಟು ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಇಲ್ಲಿ ಭಾವನೆಗಳ ಜೊತೆ ಚೆಲ್ಲಾಟವಾಡುವಂಥ ಕೆಲಸವನ್ನು ಇವತ್ತು ಗೃಹ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ತಿಳ್ಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ಯು ಟಿ ಖಾದರ್ ಅವರ ಬಗ್ಗೆ ನಾವು ಪ್ರಸ್ತಾಪ ಮಾಡಲೇಬೇಕು. ಯಾಕೆಂದರೆ ನಮಗೆ ಯು ಟಿ ಖಾದರ್ ಅವರು ಒಂದು ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರ ಆಗುವಂಥದ್ದು ಇಡೀ ಎಲ್ಲ ನಮ್ಮ ಶಾಸಕರು ಕೂತಿದ್ದಾರೆ. ಅವರ ಸ್ಪೀಕರ್ ಆಗುವಾಗ ಅವರಿಗೆ ವಿರೋಧ ಮಾಡಲಿಲ್ಲ. ಸರ್ವಸಮ್ಮತವಾಗಿ ಅವರು ಸ್ಪೀಕರ್ ಹೇಳುವಾಗ ಈ ಜಿಲ್ಲೆಯಿಂದ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸ್ಬೋದು, ಅವರು ಎಲ್ಲ ಸಮುದಾಯಕ್ಕೆ ಸಮಾನವಾದ ನ್ಯಾಯ ಕೊಡ್ಬೋದು, ಎಲ್ಲರಿಗೂ ನ್ಯಾಯ ಒಂದೇ ರೀತಿಯಲ್ಲಿ ಕೊಡ್ಬೋದು ಎನ್ನುವ ಹಿನ್ನೆಲೆಯಲ್ಲಿ ಅವರಿಗೆ ಅವಕಾಶ ಸಿಕ್ಕಿದಾಗ ಎಲ್ಲ ಸಂತೋಷಪಟ್ಟವರೇ ಈ ಜಿಲ್ಲೆಯವರು. ಎಲ್ಲರೂ ಕೂಡ ಸಂತೋಷದಿಂದ ಅವರಿಗೆ ಸಹಕಾರವನ್ನು ಮಾಡಿದ್ದಾರೆ. ಆದರೆ ಅವರ ಈ ನಡವಳಿಕೆಯ ಬಗ್ಗೆ ನಾವು ಸಾಕಷ್ಟು ಬಾರಿ ಸಂಶಯ ವ್ಯಕ್ತಪಡಿಸಿದ್ದುಂಟು. ಆದರೆ ಇವತ್ತು ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಯು ಟಿ ಖಾದರ್ರ ಮನಸ್ಸು ಎಂಥದ್ದು, ಅವರ ಮಾತಿನಲ್ಲಿ ಮತ್ತು ಅವರ ಹೃದಯದಲ್ಲಿ ಬೇರೆಯೇ ಇದೆ. ಅವರು ಮಾನಸಿಕವಾಗಿ ಅವರ ಮಾನಸಿಕತೆ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ, ಈ ಒಂದು ಹಿಂದೂ ಯುವಕನ ಕೊಲೆ ಆದಂಥ ಸಂದರ್ಭದಲ್ಲಿ ಕ್ಲಿಯರ್ ಆಗಿದೆ. ಯಾಕೆಂದರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ನಮಗೆ ಗೊತ್ತಿಲ್ಲ, ಈ ರಾಜ್ಯದಲ್ಲಿ ನಾವು ಸಾಕಷ್ಟು, ನಾನು ಕೂಡ ನನ್ನ ಪ್ರಾಯದಲ್ಲಿ ಸಾಕಷ್ಟು ಸರ್ಕಾರವನ್ನು ನೋಡಿದ್ದೇವೆ. ಆ ಸರ್ಕಾರದಲ್ಲಿ ವಿಧಾನಸಭೆಯ ಅಧ್ಯಕ್ಷರಾಗಿದ್ದವರು ಕೂಡ ತುಂಬ ಜನ ಇದ್ದಾರೆ. ನಮ್ಮದು ಬೇಡ, ಬಿ ಜೆ ಪಿಯವ್ರದ್ದು ಬೇಡ, ಕಾಂಗ್ರೆಸ್ ಇದ್ದು ರಮೇಶ್ ಕುಮಾರ್ ಇದ್ದರು, ಕಾಂಗ್ರೆಸ್ನಲ್ಲೇ ಕೌಜಲಗಿ ಕಾಂಗ್ರೆಸ್ನಲ್ಲೇ ಇದ್ದರು. ಕಾಂಗ್ರೆಸ್ನ ಕೌಜಲಗಿ ಏನು ಹೇಳಿದರು ಅಂತ ನಾನು ಹೇಳಬೇಕಂತಿಲ್ಲ, ನಿಮಗೆ ಗೊತ್ತಿದೆ ಇವರು ಯಾವ ರೀತಿ ಸ್ಟೇಟ್ಮೆಂಟ್ ಹಿಂದೆ ಸ್ಪೀಕರ್ ಬಗ್ಗೆ ಕೊಟ್ಟಿದ್ದಾರೆ ಅಂತ. ಕೋಳಿವಾಡ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಆದರೆ ಇವತ್ತು ಪ್ರೆಸ್ ಮಾಡುವ ಅವಶ್ಯಕತೆ ಉಂಟ? ಒಬ್ಬರು ಸ್ಪೀಕರ್ ಆಗಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಅದರದೇ ಆದ ಮಂತ್ರಿ ಇರ್ತಾರೆ, MLA ಇರ್ತಾರೆ, ವ್ಯವಸ್ಥೆ ಇರ್ತದೆ. ಈ ಜಿಲ್ಲೆಯಲ್ಲಿ ಬಂದು ಅದರ ಬಗ್ಗೆ ಪ್ರೆಸ್ ಮಾಡುವ ಅವಶ್ಯಕತೆ ಇದೆ. ಪ್ರೆಸ್ ಮಾಡೋದೇ ಅವಶ್ಯಕತೆ ಇಲ್ಲ. ಈ ರೀತಿ ಪ್ರೆಸ್ ಮಾಡುವ ಒಂದು ಪದ್ಧತಿ ಇಲ್ಲ. ಆದರೂ ಕೂಡ ಪ್ರೆಸ್ ಮಾಡಿದ ನಂತರ ಆ ಪ್ರೆಸ್ಸಲ್ಲಿ ಕ್ಲಿಯರ್ ಆಗಿ ಹೇಳಿದರು, ಈ ಫಾಜಿಲ್ ಕುಟುಂಬ ಯಾವುದೇ ಕಾರಣಕ್ಕೆ ಇದರಲ್ಲಿ ಇನ್ವಾಲ್ವ್ ಇಲ್ಲ, ಅವರು ಕ್ಲಿಯರ್ ಇದ್ದಾರೆ, ಅವರಿಂದ ಏನೂ ತೊಂದರೆ ಇಲ್ಲ ಅಂತ ಕ್ಲಿಯರ್ ಆಗಿ ಪ್ರೆಸ್ಸಲ್ಲಿ ಮಾಧ್ಯಮದ ಮುಖಾಂತರ ಇವರು ಯು ಟಿ ಖಾದರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ನನಗೆ ಅನಿಸೋದು ಪೊಲೀಸ್ ಕಮಿಷನರಿಂದ ಹಿಡಿದು ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಹೆಚ್ಚು ಕಡಿಮೆ ಖಾದರ್ರ ಅಣತಿಯಂತೆ ನಡ್ಕೊಳ್ಳುವವರೇ ತುಂಬ ಜನ ಇರುವಂಥದ್ದು. ಆಗಿರುವಾಗ ಕಮಿಷನರಿಗೆ ಅವರು ಯಾರೂ ಇಲ್ಲ ಅಂತ ಕ್ಲೀನ್ ಚೀಟ್ ಕೊಟ್ಟ ನಂತರ ಪೊಲೀಸ್ ಇಲಾಖೆ ಆದರೂ ಯಾವ ರೀತಿಯ ತನಿಖೆ ಮಾಡಬೇಕು? ಇವಾಗ ತನಿಖೆಯ ಮೇಲೆ ಒಂದು ಅಪನಂಬಿಕೆ ಬರುವ ರೀತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಯು ಟಿ ಖಾದರ್ ಅವರು ಮತಾಂಧತೆ, ಧರ್ಮಾಂಧತೆಯ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರ ಬಗ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಅವರು ಏನಿಲ್ಲ ಅಂತ. ಈಗ ಪೊಲೀಸ್ ಕಮಿಷನರ್ ಅವರೇ ಇವತ್ತು ಹೇಳಿದ್ದಾರೆ, ಫಾಜಿಲ್ ತಮ್ಮ ಆದಿಲ್ ಸ್ವತಃ ಸುಪಾರಿ ಕೊಟ್ಟಿರುವಂಥದ್ದು, ಆರೋಪಿ ಆಗಿರುವಂಥದ್ದು ಈಗ ಪತ್ರಿಕೆಯಲ್ಲಿ ಸ್ವತಃ ಕಮಿಷನರೇ ಹೇಳಿದ್ದಾರೆ. ಖಾದರ್ ಏನು ಹೇಳ್ತಾರೆ? ಖಾದರ್ ಒಂದು ಧರ್ಮದ ಪರವಾಗಿ ವಾದ ಮಾಡ್ತಾರೆ, ಅವರಿಗೆ ಕ್ಲೀನ್ ಚೀಟ್ ಕೊಡ್ತಾರೆ, ಕಾನೂನು ಇವರ ಕೈಯಲ್ಲೇ ಇದ್ದಾಗೆ ಮಾಡ್ತಾರೆ. ಕಾನೂನು ಅಂದರೆ ಇವರು ಸ್ಪೀಕರ್ ಆದ ತಕ್ಷಣ ಕಾನೂನು ಇವರ ಕೈಯಲ್ಲೇ ಇರುವುದಾ? ಇವರು ಸ್ಪೀಕರ್ ವಿಧಾನಸಭೆಯಲ್ಲಿ ಮಾಡಿದ ಹಾಗೆ ಹೊರಗೆ ಕೂಡ ಮಾಡುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಯಾವ ರೀತಿಯ ವರ್ತನೆಯನ್ನು ಮಾಡಿದ್ದಾರೆ, ಇವತ್ತು ಈ ಜಿಲ್ಲೆಯಲ್ಲಿ ಕಾನೂನು ತನ್ನದೇ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡುವ ರೀತಿಯಲ್ಲಿ ಇವತ್ತು ನಡವಳಿಕೆಯನ್ನು ಕೂಡ ತೋರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಹರೀಶ್ ಪೂಂಜಾರ ಬಗ್ಗೆ ಅವರು ಧರ್ಮದ ಬಗ್ಗೆ ಸಮಾನವಾಗಿ ಏನು ಸತ್ಯ ಸಂಗತಿಗಳನ್ನು ಹೇಳಿದ್ದಾರೆ, ಅವರು ಧರ್ಮಾಂಧತೆಯ ಬಗ್ಗೆ ಮಾತಾಡಿದ್ದಾರೆ, ಅವರ ಮೇಲೆ ಅಕ್ಯೂಚ್ಯುತಿ ಬಗ್ಗೆ ಮಾತಾಡ್ತಾರೆ. ಈಗ ಯು ಟಿ ಖಾದರ್ ಮೇಲೆ ಏನು ಹೇಳಬೇಕು ನಾವು?
ಯುಟಿ ಖಾದರ್ ಮೇಲೆ ನಮ್ಮ ಶಾಸಕರು ಅಥವಾ ನಮ್ಮ ಈ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಹಕ್ಕುಚ್ಯುತಿ ಮಂಡನೆ ಮಾಡಬೇಕು. ಯುಟಿ ಖಾದರ್ ಎಲ್ಲರಿಗಿಂತ ಮೇರು ವ್ಯಕ್ತಿತ್ವದ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ. ಮತಾಂಧತೆಯಲ್ಲಿ ತಾನೇ ಮೇಲು, ಜಿಹಾದಿ ಮನಸ್ಸು ನಿಜವಾಗಿ ಇವತ್ತು ಬಂದಿದೆ ಅವರದು. ಅವರ ಜಿಹಾದಿ ಮನಸ್ಸು ಉಳ್ಳಾಲದವರಿಗೆ ಇವತ್ತೆಲ್ಲ ಮನೆ ಮನೆಗೆ ಗೊತ್ತಾಗಲಿ, ಎಲ್ಲ ಮನೆ ಮನೆಗೆ ಗೊತ್ತಾಗಬೇಕು, ಉಳ್ಳಾಲದ ಮನೆ ಮನೆಗೆ ಗೊತ್ತಾಗಬೇಕು, ಇದು ಅರ್ಥ ಆಗಬೇಕು. ನಾವು ಯಾವತ್ತು ಯಾರು ಕೂಡ ಅವನ ನೈಜ ಬಣ್ಣ ಒಂದಲ್ಲ ಒಂದು ದಿನವರೆಗೆ ಬರ್ತದೆ ಅಂತ ಹೇಳ್ತಾ ಇದ್ದೆವು. ಇವತ್ತು ಈ ಸಲ ಬಂದಿದೆ. ಯುಟಿ ಖಾದರ್ ಅವರ ನೈಜ ಬಣ್ಣ ಇವತ್ತು ಅವರ ಅನಾವರಣ ಆಗಿದೆ, ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಾಗಿದೆ. ಯಾವ ಥರ ಆಗಿರ್ಬೋದು, ನಾವೇನು ಸುಳ್ಳು ಹೇಳುವುದಲ್ಲ. ನಿಮಗೆ ಇದರ ಮುಖಾಂತರ ನೋಡ್ತಿದ್ದೆ, ನಾನು ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ರೀತಿ ಈ ಒಂದು ಸುಹಾಸ್ನ ತನಿಖೆಯನ್ನು ಯಾವ ರೀತಿ ತಕೊಂಡು ಹೋಗ್ತಾರೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಫಾಜಿಲ್ ಹತ್ಯೆ ಆದ ತಕ್ಷಣ ಫೋಟೋ ಬಿಡುಗಡೆ ಮಾಡುವಾಗ, ಅಪರಾಧಿಗಳ ಫೋಟೋ ಬಿಡುಗಡೆ ಮಾಡುವಾಗ ಓಪನ್ ಆಗಿ ಈ ಥರ ಬಿಡುಗಡೆ ಮಾಡಿದರು. ಎಲ್ಲರ ಮುಖ ಕಾಣುವ ರೀತಿಯಲ್ಲಿ ಬಿಡುಗಡೆ ಮಾಡಿದರು, ಮುಸುಕು ರಹಿತ ಬಿಡುಗಡೆ ಮಾಡಿದರು. ಆದರೆ ಇವತ್ತು ಇವರಿಗೇನು ಭಯನ, ಇವರಿಗೇನು ಖಾದರ್ದು ಹೆದರಿಕೆನಾ, ಇವರಿಗೆ ಸಿದ್ದರಾಮಯ್ಯರದ್ದು ಹೆದರಿಕೆನಾ, ಇವರಿಗೆ ಯಾರದ್ದು ಹೆದರಿಕೆ ಅಂತ ಹೇಳಬೇಕು, ಯಾರ ಪ್ರೀತಿ ಅಂತ ಹೇಳಬೇಕು. ಈಗ ಮುಸುಕು ಹಾಕಿ ಇದೇ ಇರುವಂಥದ್ದು ಸಾಮಾನ್ಯವಾಗಿ. ಯಾಕೆ ಆಗ ಹೀಗೆ ಮಾಡಿದ್ರಿ, ಇವಾಗ ಯಾಕೆ ಈ ಥರ ಮಾಡ್ತೀರಿ? 31ನೇ ತಾರೀಕು ಮಾರ್ಚ್ 31ಕ್ಕೆ ಸುಹಾಸ್ನನ್ನು ಮುಗಿಸ್ತೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು, ಸ್ಟೇಟಸ್ ಹಾಕಿದರು. ಎಷ್ಟು ಜನ ಸ್ಟೇಟಸ್ ಹಾಕಿದವರನ್ನು ನೀವು ಅರೆಸ್ಟ್ ಮಾಡಿದ್ದೀರಿ? ಆ ಕೇಸ್ ಇದನ್ನು ಹಾಕಿದ ತಕ್ಷಣ ಯಾರ ಮೇಲೆ ಕಾನೂನು ಕ್ರಮ ತಗೊಂಡಿದ್ದೀರಿ? ನೀವು ಯಾರ ಮೇಲಾದರೂ ಕಾನೂನು ಕ್ರಮ ತಗೊಂಡಿದ್ದೀರಾ? ನೀವು ಸುಹಾಸ್ನಿಗೆ ಭದ್ರತೆ ಕೊಟ್ಟಿದ್ದೀರಾ? ಅದರ ಬದಲಾಗಿ ಸುಹಾಸ್ನನ್ನು ಸ್ಟೇಷನ್ಗೆ ಕರೆಸಿ ವಿಡಿಯೋ ಮಾಡಿ ಏನೆಲ್ಲ ಮಾಡಬೇಕು ನೀವು ಸುಹಾಸ್ನ ಮೇಲೆ ಸವಾರಿ ಮಾಡಿದ್ದೀರಿ ಹೊರತು ಸುಹಾಸ್ ಇವತ್ತು ಏನಾದರೂ ಇವತ್ತು ಆಗಿದ್ದಿದ್ರೆ, ಈ ದುರ್ಘಟನೆ ಆಗಿ ಅವರು ಸತ್ತಿದ್ದಾರೆ, ಅವರು ವೀರಮರಣ ಹೊಂದಿದ್ದಾರೆ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಾಕೆಂದರೆ ಹಿಂದೂಗಳ ಪರವಾಗಿ ಹೋರಾಟ ಮಾಡಿದಂಥ ಒಬ್ಬ ಯುವಕ ನಿಜವಾಗಿ ಅವನನ್ನು ಇವತ್ತು ಪೊಲೀಸ್ ಇಲಾಖೆ ಕೂಡ, ಈ ಸರ್ಕಾರ, ಈ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾಕೆಂದರೆ 31ನೇ ತಾರೀಕು ಬರುವಾಗ ಎಚ್ಚರಿಕೆಯಿಂದ ಯಾರು ಸ್ಟೇಟಸ್ ಹಾಕಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಅವರ ಬಗ್ಗೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡಿದಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ. ಮಾಡಲಿಲ್ಲ, ಯಾರು ಸಹ ಮಾಡಲಿಲ್ಲ. ಅವನ ಕೈಯಲ್ಲಿದ್ದ ಅವನು ಆತ್ಮರಕ್ಷಣೆಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಅವರ ಮೇಲೆ ಸವಾರಿ ಆಗುವ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದಾಗಿದೆ. ನನಗೆ ಸಂಶಯ ಇದೆ, ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ಕೆಲವರು ಪೊಲೀಸ್ ಇಲಾಖೆಯಲ್ಲಿ ಇದ್ದವರೇ ಇದರ ಬಗ್ಗೆ ಹಿಂದುಗಡೆ ಇದ್ದಾರೆ ಎನ್ನುವ ಒಂದು ಸಂದೇಹ ಕೂಡ ನಮಗೆ ಇದೆ. ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು, ಇದರ ಬಗ್ಗೆ ಬಲವಾದ ತನಿಖೆ ಆಗಬೇಕು. ತನಿಖೆ ಜನನಿಬಿಡ ಪ್ರದೇಶದಲ್ಲಿ ಈ ರೀತಿ ಆಗಬೇಕಿದ್ರೆ ಇದಕ್ಕೆ ಎಲ್ಲ ಮೂಲದಿಂದ ಸಹಾಯ ಆಗಿದೆ, ಸಹಕಾರ ಆಗಿದೆ. ಇವತ್ತು 8 ಜನ 9 ಜನ ಹೇಳ್ತಾರೆ, ನಮಗೆ ವಿಡಿಯೋದಲ್ಲಿ ನೋಡುವಾಗ ಕಾಣ್ತದೆ 10-15 ಜನ ಇದ್ರು, ಮಹಿಳೆ 2 ಇದ್ರು. ಯಾಕೆ ಅರೆಸ್ಟ್ ಮಾಡಲಿಲ್ಲ ಮಹಿಳೆಯರನ್ನು? ಓಪನ್ ಆಗಿದ್ದಾರೆ ಅವರು, ಅವರನ್ನು ಯಾಕೆ ಬಿಡ್ತಾ ಇದ್ದೀರಿ? ಮಹಿಳೆಯರು ಕೂಡ ಅದರಲ್ಲಿ 2 ಇದ್ರು, ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು, ಅವರನ್ನು ಕೂಡ ಎನ್ಕ್ವೈರಿ ಮಾಡುವಂಥದ್ದು ಮಾಡಬೇಕು. ಇದಕ್ಕೆ ಯಾರು ಸಹಕಾರ ಕೊಟ್ಟಿದ್ದಾರೆ, ಯಾರು ಸಹಾಯ ಮಾಡಿದ್ದಾರೆ, ಎಲ್ಲರನ್ನ ತನಿಖೆ ಮಾಡುವಂಥ ಕೆಲಸ ಮಾಡಬೇಕು. ಈ ಸರ್ಕಾರದಿಂದ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಸಂಶಯ ನಮಗೆ ಆಗ್ತಾ ಇದೆ. ಈ ರೀತಿಯ ವರ್ತನೆ ಮಾಡುವಂಥದ್ದು ಸರಿಯಾ? ಈ ಸರ್ಕಾರ ಯಾವ ಕಡೆ ಯಾವ ರೀತಿ ಆಡಳಿತ ಮಾಡ್ತದೆ, ಈ ಜಿಲ್ಲೆಯನ್ನು ಯಾವ ರೀತಿ ತಗೊಂಡು ಹೋಗ್ಲಿಕ್ಕೆ ಯೋಚನೆ ಮಾಡ್ತಾ ಇದೆ, ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಮಾತಾಡ್ತಾರೆ. ಅಭಿವೃದ್ಧಿಗೆ ಒಂದು ಚೂರು ಹಣ ಕೊಡದ ಈ ಒಂದು ಸರ್ಕಾರ ಇವತ್ತು ನಿತ್ಯ ನಿರಂತರ ಈ ಹಿಂದೂ ಯುವಕರ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನೇ ನಿರಂತರವಾಗಿ ಮಾಡಿಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಟ್ಟು ಈ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ತೊಂದರೆ ಮಾಡುವಂಥ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ಈ ರೀತಿಯ ವರ್ತನೆ ಮಾಡುವಂಥ ಸರ್ಕಾರದ ವಿರುದ್ಧ ಇವತ್ತು ನಾವು ಆಕ್ರೋಶಿತರಾಗಿದ್ದಾರೆ. ಇವತ್ತು ಏನು ತನಿಖೆಯ ಬಗ್ಗೆ ಮತ್ತು ಆ್ಯಂಟಿ ಕಮ್ಯುನಲ್ ಸ್ಕ್ವಾಡ್ ಮಾಡುವ ಬಗ್ಗೆ ಮತ್ತೊಂದು ಗೃಹ ಮಂತ್ರಿಗಳು ಮಾತಾಡಿ ಹೋಗಿದ್ದಾರೆ.
ಇದರಿಂದ ನಮಗೆ ಕಿಂಚಿತ್ ಧೈರ್ಯ ಇಲ್ಲ, ಕಿಂಚಿತ್ ನ್ಯಾಯ ಸಿಗುವ ಭರವಸೆನೂ ಇಲ್ಲ. ನಾವು ನಿನ್ನೆ ಈಗಾಗಲೇ ಇದರ ಬಗ್ಗೆ ನಾವು ಒತ್ತಾಯ ಮಾಡಿದ್ದೇವೆ. ಇದು ಒಂದೇ NIA ಇಂದ ತನಿಖೆ ಆದರೆ ಮಾತ್ರ ಇದರ ಹಿಂದುಗಡೆ ಯಾರಿದ್ದಾರೆ, ಮುಂದುಗಡೆ ಇದ್ದಾರೆ ಯಾರಿದ್ದಾರೆ ಎಲ್ಲ ತನಿಖೆಯಿಂದ ಏನೆಲ್ಲ ನಮ್ಮ ಮೇಲೆ ಒಟ್ಟು ಸಂಶಯ ಇದೆ, ಆ ಸಂಶಯಗಳು ನಿವಾರಣೆ ಆಗಬೇಕಿದ್ರೆ NIA ತನಿಖೆ ಆಗಬೇಕು. ಉನ್ನತ ಮಟ್ಟದ ಎಲ್ಲ ಇದಕ್ಕೆ ಬೆಂಬಲ ಕೊಟ್ಟಂಥವರ ಎಲ್ಲರ ಮೇಲೆ ಒಂದು ತನಿಖೆ ಆಗುವಂಥ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟು ಜಿಲ್ಲೆಯಲ್ಲಿ ಒಂದು ಸಂಜೆಯ ಹೊತ್ತಿಗೆ ಒಂದು ಆಶಾದಾಯಕ ವಾತಾವರಣ ನಿರ್ಮಾಣ ಆಗಬೇಕಿತ್ತು. ರಾಜ್ಯ ಸರ್ಕಾರ ಸರ್ಕಾರದ ಗೃಹ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಬಂದ ನಂತರ ಒಂದು ಕನಿಷ್ಠ ಸೌಜನ್ಯಕ್ಕೋಸ್ಕರ ಆದರೂ ನಮ್ಮ ಶಾಸಕರ ಹತ್ರ ಮಾತಾಡಲಿಲ್ಲ. ಒಂದು ಸೌಜನ್ಯಕ್ಕೋಸ್ಕರ ಆದರೂ ಕರೆದು ಮಾತಾಡುವಂಥ ಕೆಲಸವನ್ನು ಈ ಜಿಲ್ಲೆಯ ಶಾಸಕರ ಮಾಡಲಿಲ್ಲ. ಇವತ್ತು ನಾವು ಪ್ರಶ್ನೆ ಮಾಡೋದು ಹಿಂದೂ ಮುಖಂಡರನ್ನ ಕರಿಬೇಕು ಅಂತ ಹೇಳುದಿಲ್ಲ. ನೀವು ಮುಸ್ಲಿಂ ಮುಖಂಡರನ್ನ ಕರೆದು ಮಾತಾಡೋದಿದ್ರೆ ಹಿಂದೂ ಮುಖಂಡರೇನು ಈ ದೇಶ ಪ್ರೇಮಿಗಳಲ್ವಾ ಅಥವಾ ಈ ದೇಶದಲ್ಲಿ ಇರುವವರಲ್ವಾ? ನಿಮ್ಗೆ ಅವರ ಮೇಲೆ ಇರುವಂತ ವ್ಯಾಮೋಹ ಏನು? ಮುಸ್ಲಿಮರ ಹತ್ರ ಹಿಂದೂಗಳನ್ನು ಕರೆದು ಮಾತಾಡಿದ್ರೆ ನಿಮ್ಮ ಗಂಟು ಹೋಗ್ತದ? ಹಿಂದೂ ಮುಖಂಡರು ಏನು ನಿಮ್ಗೆ ಸರಿಯಾದ ಮಾಹಿತಿಯನ್ನೇ ಕೊಡ್ತಾರೆ, ಸರಿಯಾದ ದಿಕ್ಕಿನಲ್ಲೇ ಸಹಕಾರ ಕೊಡ್ತಾರೆ. ನಾವು ಹಿಂದೂ ಮುಖಂಡರು ಯಾವ ರೀತಿ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರೆ ನೋಡಿ, ಎಲ್ಲರೂ ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಇವತ್ತು ನೆಮ್ಮದಿಯಿಂದ ಇದೆ. ಇಲ್ಲಿ ಆಡಳಿತ ಮಾಡುವವರು ನೆಮ್ಮದಿಯಿಂದ ಇದ್ದಿದ್ರೆ ಅದು ನಿನ್ನೆ AJ ಹಾಸ್ಪಿಟಲಿಂದ ಮನೆ ತನಕ ಹೋಗುವಾಗ ಇಡೀ ಎಲ್ಲವನ್ನ ಶಾಂತಿಯುತವಾಗಿ ಒಳ್ಳೆ ರೀತಿಯಲ್ಲಿ ತಗೊಂಡೋದದ್ದು ಈ ಜಿಲ್ಲೆಯ ಶಾಸಕರು. ಎಲ್ಲ ಶಾಸಕರು ಒಗ್ಗಟ್ಟಾಗಿ ಈ ಜಿಲ್ಲೆಯಲ್ಲಿ ಶಾಂತಿ ಇರಬೇಕು, ಸುವ್ಯವಸ್ಥೆ ಇರಬೇಕು, ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗೋ ಕೆಲಸ ಮಾಡಬೇಕೆನ್ನೋ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ ಕಾರಣ ನಿನ್ನೆ ಅತ್ಯಂತ ಒಳ್ಳೆಯ ರೀತಿಯ ಶಾಂತಿಯುತ ವಾತಾವರಣದಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ನೆನಪಿಟ್ಟುಕೊಳ್ಬೇಕಿತ್ತು ಅಧಿಕಾರಿಗಳು, ನೆನಪಿಟ್ಟುಕೊಳ್ಬೇಕಿತ್ತು ಆ ರಾಜ್ಯದ ಮಂತ್ರಿಯವರು ಬಂದವರು. ಈ ಕಾರಣಕ್ಕೋಸ್ಕರ ನಮಗೆ ಅತ್ಯಂತ ಬೇಸರ ಆಗಿದೆ. ಇದು ರಾಜ್ಯ ಸರ್ಕಾರದ ನಡವಳಿಕೆ ಅಲ್ಲ. ಈ ನಡವಳಿಕೆಯನ್ನು ಅತ್ಯಂತ ಉಗ್ರ ಶಬ್ದದಲ್ಲಿ, ಕಠಿಣ ಶಬ್ದದಲ್ಲಿ ನಾವು ಇದನ್ನು ವಿರೋಧ ಮಾಡ್ತೇವೆ. ಇನ್ನೊಂದು ಇವರು ನೆಗ್ಲೆಕ್ಟ್ ಮಾಡಿದರು. ಈಗ ನಿನ್ನೆ ಕೊಲೆಯಾದ ದಿವಸನೇ ಒಂದು ಫಿನಿಶ್ ಆಗಿದೆ ಅಂತ X ಮಾರ್ಕ್ ಹಾಕಿ ಸುಹಾಸಿದ್ ಹಾಕಿದ್ದಾರೆ. ನೆಕ್ಸ್ಟ್ ಒಬ್ಬನ ಹೆಸರನ್ನೇ ಕೊಟ್ಟಿದ್ದಾರೆ, ಆ ಹೆಸರಿಗೆ X ಮಾರ್ಕಿ ಮುಂದೆ ಫಿನಿಶ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಏನು ತನಿಖೆ? ಇದರ ಬಗ್ಗೆ ಗೃಹ ಮಂತ್ರಿ ಹೇಳಲಿಲ್ಲ, ಇದರ ಬಗ್ಗೆ ಕಮಿಷನರ್ ಹೇಳಲಿಲ್ಲ, ಇದರ ಬಗ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಲಿಲ್ಲ, ಇದರ ಬಗ್ಗೆ ಏನು ಚಕರ ಶಬ್ದ ಎತ್ತಲಿಲ್ಲ. ಇದರ ಬಗ್ಗೆ ಕೂಡ ಮಾತಾಡಬೇಕಲ್ಲ. ಈ ರೀತಿಯ ಘಟನೆಯನ್ನ ನಡೀಲಿಕ್ಕೆ ನೀವೇ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಸರ್ಕಾರವೇ ಇದರ ಹಿಂದುಗಡೆ ನಿಂತಿದೆ, ಕಾಂಗ್ರೆಸ್ ಪೂರ್ತಿಯಾಗಿ ಇದರ ಹಿಂದುಗಡೆ ನಿಂತಿದೆಯಾ? ಪೊಲೀಸ್ ಇಲಾಖೆ ನಿಜವಾಗಿ ಯಾವ ಕಡೆ ಈ ತನಿಖೆಯನ್ನು ಮಾಡ್ತಾ ಇದೆ? ಇದು ಗಂಭೀರವಾದ ವಿಷಯ, ಗಂಭೀರವಾಗಿ ತಗೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ಮಾಧ್ಯಮದ ನಮಗಿರುವಂಥ ಮಾಹಿತಿ ಪ್ರಕಾರ ನಿಮಗಿಂತ ನಾನು ಅವರ ಹೆಸರು ಹೇಳಬೇಕಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಈ ಜಿಲ್ಲೆ ಒಂದು ಪತ್ರಿಕೆಗೆ ಸಿಗುವಂಥ ಮಾಹಿತಿ ನಿಮ್ಗೆ ಯಾರಿಗೂ ಸಿಗುವುದಿಲ್ಲ. ಯಾವ ಪತ್ರಿಕೆ ಅಂತ ನೀವು ಹೇಳ್ಬೋದು, ನಿಮಗೆ ಗೊತ್ತಿರ್ಬೋದು. ನನಗೇನು ಹೆದರಿಕೆ ಇಲ್ಲ, ವಾರ್ತಾ ಭಾರತಿ ಅಂತ ಹೇಳಲಿಕ್ಕೆ ನನಗೇನು ಹೆದರಿಕೆ ಇಲ್ಲ. ವಾರ್ತಾ ಭಾರತಿಗೆ ಸಿಗುವ ಮಾಹಿತಿ ನಿಮ್ಗೆ ಯಾರಿಗೂ ಸಿಗುವುದಿಲ್ಲ. ನಿಮಗೆ ಅವಮಾನ ಆಗ್ತದಂತ ನನಗೆ ಅನಿಸುವುದಿಲ್ಲ. ಯಾಕೆಂದ್ರೆ ಈ ಅವಮಾನದ ವಿರುದ್ಧ ಹೋರಾಟ ಮಾಡುವಂತ ನೈತಿಕತೆ ನಿಮ್ಗೆ ಬರಲಿ, ಶಕ್ತಿ ಬರಲಿ ಅಂತ ಹೇಳುದು ನಾನು. ನಿಮ್ಮೊಟ್ಟಿಗೆ ನಾವಿದ್ದೇವೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ನಿಮ್ಗೆ ಕಮಿಷನರ್ ಅಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಮುಂಚೆನೆ ಇದು ಮಾಹಿತಿ ಸಿಕ್ಕಿದೆ ಅಂತ ನಮಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಈ ರೀತಿ ಆಡಳಿತ ಮಾಡುದ, ಈ ಜಿಲ್ಲೆಯಲ್ಲಿ ಈ ರೀತಿ ಆಡಳಿತ ಮಾಡುದ? ಎಲ್ರಿಗೂ ಒಂದೇ ರೀತಿ ನೋಡ್ಲಿ. ಮಾಧ್ಯಮದಲ್ಲೂ ತಾರತಮ್ಯ, ಹಿಂದೂಗಳಲ್ಲೂ ತಾರತಮ್ಯ, ಎಲ್ಲ ರೀತಿಯ ಶಾಸಕರಿಗೆ ಅಭಿವೃದ್ಧಿಗೆ ಮಾಡುವಂತಹ ತಾರತಮ್ಯ, ಎಲ್ಲ ರೀತಿಯಲ್ಲಿ ಈ ರೀತಿಯ ಒಂದು ತಾರತಮ್ಯ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಘಟನಾತ್ಮಕವಾಗಿ ಯೋಚನೆ ಮಾಡಬೇಕು ಅದನ್ನು ಖಂಡಿತ ಮಾಡಿಯೇ ಮಾಡ್ತೇವೆ. ಮೀಟಿಂಗ್ ಎಲ್ಲಿ ಆಗಿದೆ ಅಂತ ಗೊತ್ತಿದ್ರೆ ನಾವು ಬಿಡ್ತಾ ಇರಲಿಲ್ಲ. ನೀವು ಗೃಹ ಮಂತ್ರಿಗಳಿಗೆ ನಾವು ಎಲ್ಲರೂ ಸೇರಿ ಅವರಿಗೆ ಮುತ್ತಿಗೆ ಆಗ್ತಾ ಇದ್ದೀವಿ. ಅವರು ಎಲ್ಲಿ ಮಾಡಿದಾರಂತ ನಮಗೆ ಗೊತ್ತಿಲ್ಲ. ತಕ್ಷಣ ಬಂದರೂ ಅವರ ಮುಸ್ಲಿಂ ಮುಖಂಡರ ಮೀಟಿಂಗೇ ಮಾಡಿದ್ದು.
ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಸರ್ಕಿಟ್ ಹೌಸ್ ಅಲ್ಲೇ ಮಾಡಿರ್ಬೋದು ಅವರು. ಸೋಷಿಯಲ್ ಸರ್ಕಿಟ್ ಹೌಸ್ ಅವರ ಕಚೇರಿಯ ಎಲ್ಲೇ ಮಾಡಿರ್ಬೋದು ಅವರು. ಗುಂಪಲ್ ಅವರೇ, ಅವರು ನೀವು ಆರೋಪಿಗಳನ್ನ ಬಂಧಿಸಿದ ಬಗ್ಗೆ ನೀವು ಅಭಿನಂದನೆಯನ್ನು ಸಲ್ಲಿಸಬೇಕಿತ್ತು. ಈಗ ಕಾಂಗ್ರೆಸ್ನ ಅವರು ಪಾರ್ಟಿಯ ಒಂದು ಆಗಿರುವುದರಿಂದ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ವಿಭಾಗದವರು ಒಂದು ಭೇಟಿಯಾಗಿದ್ದಾರೆ. ಅವರು ಬೈದಿದ್ದಾರೆ. ಆಕ್ಚುಲಿ ಕಾಂಗ್ರೆಸ್ಸಿನ ಇವರ ಪರಮೇಶ್ವರ್ ಸಚಿವರಿಗೆ ಬೈದಿದ್ದಾರೆ. ಹಾಗಿರುವಾಗ ನೀವು ಅವರ ಪರವಾಗಿಂತ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ನಾನು ಒಂದು ನಿಮಿಷ ನೋಡಿ, ನಾವು ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿದ್ದಾರೆ, ನಮ್ಮನ್ನ ಅಲ್ಲ ನಮ್ಗೆ ಇರುವಂತದ್ದು ನಾವು ಕ್ಲಿಯರ್. ನೀವು ಕೇಳಿರೋ ಪ್ರಶ್ನೆ ಕ್ಲಿಯರ್, ನನ್ಗೆ ಗೊತ್ತಾಯ್ತು. ಆದ್ರೆ ಅವ್ರು ಬಂದು ಬೈದದ್ದು ರಾಷ್ಟ್ರದ ದ್ರೋಹ ಮಾಡಿದವರಿಗೆ ನೀವು ಸರಿಯಾಗಿ ಅಲ್ಲ, ನಾನು ಹೇಳುದು ಅವರು ಬೈದಿದಾರ ಬೈಲಿಲ್ವಾ, ಅವ್ರು ಏನು ಹೇಳಿದ್ದಾರೆ ಏನು ಹೇಳಲಿಲ್ಲ, ಇದೆಲ್ಲ ಗೊತ್ತಾಗ್ಬೇಕಿದ್ರೆ ನಮ್ಮನ್ನು ಕರಿಬೇಕಿತ್ತು. ನಮ್ಮನ್ನು ಕರೆಯಿದೆ ನಮ್ಗೆ ಏನು ಗೊತ್ತಾಗ್ತದೆ? ನಮ್ಗೆ ನೀವು ಹೇಳಿ ಗೊತ್ತಾಗ್ತದೆ ಹೊರತು ನಮ್ಗೆ ನಮ್ಮ MLA ಅವರಿಗೆ ಗ್ರಾಮಾಂತರಿಗಳು ಹೇಳಿ ಗೊತ್ತಾಗ್ಬೇಕಿತ್ತು ಅಂತ. ಒಂದು ವೇಳೆ ನೀವು ಭೇಟಿಯಾಗಲಿಕ್ಕೆ ಅವಕಾಶ ಕೇಳಿದಾಗ ಅವ್ರು ಕೊಡದಿದ್ರೆ ಈ ರೀತಿ ಆರೋಪ ಮಾಡೋದು ಸರಿ. ಸರ್ಕಾರ ನಡೆಸುವವರು ಯಾರು? ಸರ್ಕಾರ ನಡೆಸುವವರ ಜವಾಬ್ದಾರಿ ಸ್ಥಳೀಯ ಶಾಸಕರುಗಳನ್ನು ಅದರನ್ನು ಕರೆದು ಈ ಜಿಲ್ಲೆಯಲ್ಲಿ ಯಾಕೆ ಹೀಗೆ ಆಗ್ತಾರೆ ಅಂತ ಕೇಳುವಂಥ ಜವಾಬ್ದಾರಿ ಸರ್ಕಾರ ನಡೆಸುವವರು. ಅವರು ಕರಿಬೇಕಿತ್ತು ಅಂತ ಹೇಳೋದು ನಮ್ಮ ಅಪೇಕ್ಷೆ. ಯಾಕೆ ಹೀಗಾಗ್ತದೆ, ಇನ್ನು ಮುಂದಿನ ಈ ರೀತಿಯ ಘಟನೆಗಳು ಆಗಬಾರ್ದು ಅಂತೇಳಿ ಚಿಂತನೆ ಸರ್ಕಾರಕ್ಕಿಲ್ಲೂ ಹಾಗಾದರೆ ಅಂತೇಳುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಅವ್ರು ಕರಿಬೇಕಿತ್ತು ಅಂತ ಹೇಳೋದು ಭಾವ. ಮೊನ್ನೆ ಪಹಲ್ಗಾಮ್ ಇನ್ಸಿಡೆಂಟ್ ಆದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರ್ವಪಕ್ಷ ಸಭೆ ಕರೆದ್ರಲ್ಲ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಬೇಕನ್ನುವಂಥ ದೃಷ್ಟಿಯಲ್ಲಿ ಈಗ ಅದು ಈಗಾಗಲೇ ಕಮಿಷನರ್ ಏನು ಉಲ್ಲೇಖ ಮಾಡಿದ್ದಾರೆ. ಈಗ ಅರೆಸ್ಟ್ ಮಾಡಿದ್ದಾರೆ. ಇದು ಯಾಕೆ ಬಂದಿದ್ದಾರೆ, ಏನು ಮಾಡಿದರೆ, ಇದರ ಹಿಂದ್ಗಡೆ ಏನು ಷಡ್ಯಂತ್ರ ಇದೆ, ಅದೇ ನಮಗೆ ಇರುವಂಥ ಸಂಶಯ. ಪೊಲೀಸ್ ಇಲಾಖೆ ಇದರ ಹಿಂದ್ಗಡೆ ಏನಿದೆ ಎಲ್ಲವೂ ತನಿಖೆಯಿಂದ ಹೊರಬರಲಿ, ಆವಾಗ ನಾವು ಉತ್ತರ ಕೊಡ್ತೀವಿ. ಅಲ್ಲ, ಈಗ ಬಾಡಿಗೆ ಹಂತಕರೊಂದು ಕಮಿಷನರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅನಂತರ ತನಿಖೆಯಿಂದ ಎಲ್ಲ ಹೊರಗೆ ಬರಲಿ. ಇದು ದಿಕ್ಕು ತಪ್ಪಿಸುವಂಥ ಕೆಲಸ ಖಂಡಿತವಾಗಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದಿಂದ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ಎಷ್ಟು ಷಡ್ಯಂತ್ರ ಅಂದರೆ ಆ ಮಟ್ಟಿಗೆ ಹೋಗಿದ್ದಾರೆ ಇವರು. ಅದಕ್ಕೆ ನಾವು ಹೇಳೋದು ಈ ತನಿಖೆಯಿಂದ ನಮಗೆ ವಿಶ್ವಾಸ ಇಲ್ಲ, ನಮಗೆ NIAಗೆ ಹೋಗಬೇಕು ಅಂತ ಹೇಳುವಂಥದ್ದು ಅದೇ ಕಾರಣಕ್ಕೋಸ್ಕರ. ಅಲ್ಲ, ನಮಗೆ ಖಾಲಿ ಅವರ ಮೇಲೆ ಮಾತ್ರ ಸಂಶಯ ಇರುವಂಥದ್ದಲ್ಲ, ನಮಗೆ ಒಟ್ಟು ಪ್ರಕರಣದ ಬಗ್ಗೆ ನಮಗೆ ಸಂಶಯ ಇದೆ. ಅದಕ್ಕೆ ನಾವು ಹೇಳೋದು ಒಟ್ಟು ತನಿಖೆ ಆಗಬೇಕು. ಉದಾಹರಣೆಗೆ 2 ಜನ ಮಹಿಳೆಯರಿದ್ರು ಅಲ್ಲಿ, ಇನ್ನೂ ಸಹ ಅಲ್ಲಿ 10-15 ಜನ. ಪೊಲೀಸ್ ಇಲಾಖೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಮಾಡಲಿಕ್ಕೆ ಇಷ್ಟ ಇದ್ರೂ ಕೂಡ ಈ ಸರ್ಕಾರ ಬಿಡಬೇಕಲ್ಲ. ಖಾದರ್ ಅಂತವರು ಪ್ರಕರಣ ಆಗದ ತಕ್ಷಣ ಈ ರೀತಿ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ನಾವು ಏನು ಆಲೋಚನೆ ಮಾಡಬೇಕು?